ಮಾರುಕಟ್ಟೆಯಲ್ಲಿ ರಂಗುರಂಗಿನ ಹಣ್ಣು ಹಂಪಲನ್ನು ಕಂಡಾಗ ಆಹ್ಲಾದಗೊಂಡ ನಾವು ಯಥೇಚ್ಛವಾಗಿ ಹಣ್ಣುಗಳನ್ನು ಖರೀದಿಸಿ ನಿತ್ಯ ಸೇವನೆ ಮಾಡ್ತೇವೆ. ಆರೋಗ್ಯಕ್ಕೆ ಹಣ್ಣುಗಳು ಉತ್ತಮ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಬೆಳೆಯದ ಹಣ್ಣುಗಳನ್ನು ದಿಢೀರಾಗಿ ಪಕ್ವಗೊಳಿಸಲು ಅಪಾಯಕಾರಿ ರಾಸಾಯನಿಕ ಬೆರೆಸಿ ಮಾರಾಟ ಮಾಡುವಂತಹ ಕೃತ್ಯ ಇದೀಗ ಬೆಳಕಿಗೆ ಬಂದಿದೆ. ಮಂಗಳೂರಿನ ಪಡೀಲ್ನಲ್ಲಿ ತಮಿಳುನಾಡಿನಿಂದ ತಂದಂತಹ ಮಾವಿನ ಕಾಯಿಗೆ ರಾಸಾಯನಿಕವನ್ನ ಬೆರೆಸಿ ಮಾವಿನಕಾಯಿಯನ್ನ 2 ದಿನದಲ್ಲಿ ಹಣ್ಣು ಮಾಡುವಂತಹ ಕೃತ್ಯ ಬೆಳಕಿಗೆ ಬಂದಿದೆ. ರಾಸಾಯನಿಕ ಬಳಕೆಯ ಹಣ್ಣುಗಳು ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಕೂಡಲೇ ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಕೃತ್ಯಗಳನ್ನು ತಡಿಬೇಕಾಗಿದೆ.